ಲೋಕಾರ್ಪಣೆ ಮಾಡಲು ನಮ್ಮನ್ನು ಅನುಗ್ರಹಿಸಿದ ಸರ್ವಶಕ್ತನಾದ ಅಲ್ಲಾಹನಿಗೆ ಸರ್ವಸ್ತುತಿಗಳು. ಅಲ್ಹಮ್ದುಲಿಲ್ಲಾ. ನನ್ನ ತಂದೆಯವರಾದ ಮರುಹುಂ ಹಸನ್ ಕುಂಜಿಯವರನ್ನು ಸ್ಮರಿಸಿಕೊಳ್ಳುತ್ತಾ ತುಕ್ಕೋಟು ಸೂಪರ್ ಬಜಾರ್ನ ಸಹಯೋಗದೊಂದಿಗೆ ನಾವು ನಡೆಸುತ್ತಿರುವ ವಾಮಂಜೂರ್ ಸೂಪರ್ ಮಾರ್ಕೆಟ್ ಸೂಪರ್ ಬಜಾರ್ ಕಳೆದ 16 ವರ್ಷಗಳ ಅದರ ಅನುಭವದೊಂದಿಗೆ ಕಳೆದ 1 ವರ್ಷದಲ್ಲಿ ನಾವು ನಡೆಸುತ್ತಿರುವಂತಹ ಗ್ರೋಸರ್ಸ್ ಸೂಪರ್ ಮಾರ್ಕೆಟ್ನ ಪ್ರೇರಣೆಯೊಂದಿಗೆ ಈ ಸಂಸ್ಥೆಯನ್ನು ಕಟ್ಟಲು ನಾವು ನಿರ್ಧರಿಸಿದ್ದು. ಈ ಸಂಸ್ಥೆಯು ಈ ಪರಿಸರದ ಆಶೋತ್ತರಗಳಿಗೆ ಸ್ಪಂದಿಸಲಿಕ್ಕಾಗಿ ಬೆಳಿಗ್ಗೆ 6:30ರಿಂದ ವ್ಯಾಪಾರವನ್ನು ಪ್ರಾರಂಭಿಸ್ತೇವೆ. ಸಾಯಂಕಾಲ 9:30ರವರೆಗೆ ನಮ್ಮ ವ್ಯಾಪಾರವು ನಡೆಯುತ್ತದೆ. ಯಾಕೆಂತೇಳಿದರೆ ಈ ಪರಿಸರದಲ್ಲಿ ಬೆಳಗಿನ ಹೊತ್ತು ಜನಗಳಿಗೆ ಬೇಕಾದಂತಹ ಅವಶ್ಯಕತೆಗೆ ಅನುಗುಣವಾಗಿ ಓಪನ್ ಆಗುವಂತಹ ಸಂಸ್ಥೆ ಇಲ್ಲ ಎಂಬುದನ್ನು ಮನಗಂಡು ಈ ಕಟ್ಟಡದ ಮಾಲೀಕರು ನಮಗೆ ರೂಮನ್ನು ಕೊಡುವಾಗಲೇ ಒಂದು ತಾಕೀತನ್ನು ಮಾಡಿದರು. ನಾನು ಕಟ್ಟಡ ಕಟ್ಟುವಾಗಲೇ ಸೂಪರ್ ಬಜಾರ್ ಆಗಬೇಕಾ ಎಂಬ ಒಂದು ಆಗ್ರಹ ನನ್ನಲ್ಲಿದೆ. ನೀವು ಅಂಗಡಿ ಮಾಡುವುದಿದ್ದರೆ ಇಂಥ ಒಂದು ಕಂಡೀಷನ್ ನಂದಿದೆ, ಅಂಥವರಿಗೆ ಮಾತ್ರ ನಾನು ರೂಮನ್ನು ಕೊಡುವುದು. ಅದರಿಂದ ಊರಿನವರಿಗೂ ಪ್ರಯೋಜನ ಆಗಬೇಕು. ಅಂದರೆ ಈ ಬಿಸ್ನೆಸ್ಸಿನ ತುಂಬ ಆಳವಾದ ಅನುಭವ ಇರುವಂಥ ವ್ಯಕ್ತಿಯವರು. ಆದ್ದರಿಂದ ನಾವು ಮಾಡಿದ ಸಂಸ್ಥೆಯು ಊರಿನವರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ನೀವು ಕಾರ್ಯವೆಸಗಿರಿ ಎಂಬುದನ್ನು ಅವರೊಂದು ಸೂಚನೆಯನ್ನು ನೀಡಿದರು. ಆ ಸೂಚನೆಯನ್ನು ಫಾಲೋ ಮಾಡಲು ನಮ್ಮದೇ ಒಂದು ಸಂಸ್ಥೆ BH ಸ್ಟೋರ್ಸ್ ಪಂಪಾಯಿಲಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದು ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ಅವರ ಕಾರ್ಯವೈಖರಿಯು ಕೂಡ ನಮಗೊಂದು ಪ್ರೇರಣೆ. ಎಲ್ಲ ಸಂಸ್ಥೆಗಳ ಪ್ರೇರಣೆಯೊಂದಿಗೆ ಗ್ರೀನ್ ಸೂಪರ್ ಮಾರ್ಟನ್ನು ಸ್ಥಾಪಿಸಿ ಕೈಗೊಳ್ಳಲು ಇಂದು ನಾವು ನಿರ್ಧರಿಸಿದ್ದೇವೆ. ಮಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಳ್ಳಲು ಯಾರೆಲ್ಲ ಪ್ರಯತ್ನಿಸಿದ್ದಾರೋ ಅವರನ್ನು ಯಾವತ್ತೂ ಮಂಗಳೂರಿನ ಜನತೆ ಕೈ ಬಿಡಲಿಲ್ಲ. ಒಳ್ಳೆಯ ರೀತಿಯಿಂದ ವ್ಯಾಪಾರ ಮಾಡಲಿ, ಕೆಲಸ ಮಾಡಲಿ, ಅವರಿಗೆ ತುಂಬ ಹೃದಯದಿಂದ ಪ್ರೋತ್ಸಾಹವನ್ನು ಕೊಟ್ಟು ಬದುಕನ್ನು ಕಟ್ಟಿಕೊಳ್ಳಲು ಸಂಪೂರ್ಣ ಸಹಕಾರವನ್ನು ಕೊಟ್ಟಂತಹ ಮಂಗಳೂರಿನ ಎಲ್ಲ ಮಹಾಜನತೆಗೂ ಸರ್ವ ರೀತಿಯಿಂದಲೂ ನಾನು ಕೃತಜ್ಞತೆಯನ್ನು ಹೇಳಿಕೊಳ್ಳುತ್ತಾ ಇಂದಿನ ಈ ಸೂಪರ್ ಮಾರ್ಟನ್ನು ಉದ್ಘಾಟನೆ ಕೈಗೊಳ್ಳಲು ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ನಮ್ಮೊಂದಿಗಿದ್ದ ಮೌಲಾನಾ BK ಇಲ್ಯಾಸ್ ಬಾಖವಿ ಖತೀಬರು ಬೋಳಾರ ಜುಮಾ ಮಸ್ಜಿದ್ ಇವರನ್ನ ಈ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ಸನ್ಮಾನ್ಯ ರಮಾನಾಥ್ ಹೆಗಡೆ, ಆಡಳಿತ ಮುಕ್ತೇಶ್ವರರು, ಮಂಗಳಾದೇವಿ ಟೆಂಪಲ್ ಮಂಗಳೂರು. ನಾವು ಅವರನ್ನು ಆಹ್ವಾನಿಸಲಿಕ್ಕೆ ನಾನು ಮತ್ತು ನನ್ನ ಮಿತ್ರರು ಹೋದಾಗ ಅವರ ಸರಳತೆಗೆ, ಸಜ್ಜನಿಕೆಗೆ ಖಂಡಿತ ನಮ್ಮನ್ನೇ ನಾವು ಮರೆತ ರೀತಿಯಲ್ಲಿ ಆಗಿದ್ದೇವೆ. ಕಳೆದ 27 ವರ್ಷಗಳಲ್ಲಿ ಮಂಗಳಾದೇವಿ ಟೆಂಪಲಿನ ಜವಾಬ್ದಾರಿಯನ್ನು ವಹಿಸಿ ನಾನು ಈ ಕಾರ್ಯಕ್ರಮ ಪ್ರಾರಂಭವಾದ ಮೇಲೆ 2-3 ಸಲ ಟೆಂಪಲಿಗೆ ಭೇಟಿ ನೀಡಿದ್ದೆ. ಯಾವತ್ತು ಹೋದರೂ ಅಧ್ಯಕ್ಷರು ಆಫೀಸಲ್ಲಿ ಇಲ್ಲದಿದ್ದರೆ ಆ ಸರೌಂಡಿಂಗ್ಸಲ್ಲಿ ತಿರುಗಾಡ್ತಾ ಇರ್ತಾರೆ. ಅಂಥ ಅಧ್ಯಕ್ಷರನ್ನು ಪಡೆಯಬೇಕಿದ್ರೆ ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಅವರವರದೇ ಜವಾಬ್ದಾರಿ ಇದ್ದರೂ ಕೂಡ ಆ ಸಂಸ್ಥೆಗೋಸ್ಕರ ಅವರು ಅಲ್ಲಿ ದುಡಿತಾ ಇರ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಅವರನ್ನು ಎಲ್ಲರಿಗೂ ತಿಳಿಯಪಡಿಸುವ ಇನ್ನೊಂದು ಅಡ್ರೆಸ್ ಅಂದರೆ, ಕಳೆದ 12 ವರ್ಷದ ಮೊದಲು
ಹೃದಯಾಘಾತಕ್ಕೀಡಾಗಿ ಮರಣ ಹೊಂದಿದ್ದ ಡಾಕ್ಟರ್ ಅಮರನಾಥ ಹೆಗಡೆಯವರ ಸಹೋದರ ಅವರು. ಅದು ಎಲ್ಲರಿಗೂ ಗುರುತು ಇರುವಂತಹ ಒಂದು ಡಾಕ್ಟರ್ ಅವರು. ಅವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ರೆವರೆಂಡ್ ಫಾದರ್ ಅಬ್ನಜೀರ್ ಜತ್ತನ್ನ. ನಾವು ಕರೆಯುವಾಗ ಇವತ್ತು 10 ಗಂಟೆಗೆ ಪೂರ್ವ ನಿಗದಿತ ಒಂದು ಕಾರ್ಯಕ್ರಮ ಅವರಿಗೆ ಇತ್ತು. ಆದರೂ ಅವರೇ ನಿಗದಿಪಡಿಸಿದಂತಹ ಕಾರ್ಯಕ್ರಮವನ್ನು ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ಅವರ ಸಮಿತಿಯವರಲ್ಲಿ ಪರ್ಮಿಷನ್ ಕೇಳಿ ನಮಗೋಸ್ಕರ ಅವರ ಸಮಯವನ್ನು ಅವರು ಮೀಸಲಾಗಿಟ್ಟಿದ್ದಾರೆ. ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಪ್ರಾರಂಭಿಸಬೇಕೆಂಬ ತಾಕೀತನ್ನು ಕೂಡ ಮಾಡಿದ್ದೇವೆ. ಆಗಲೇ ನಾನು ಅವರಿಗೆ ಭರವಸೆಯನ್ನು ನೀಡಿದ್ದೆ, ಯಾವ ಕಾರಣಕ್ಕೂ ಸಮಯ ಮೀರಲಿಕ್ಕೆ ಇಲ್ಲ ಎಂಬುದನ್ನು. ಯಾಕೆಂತ ಹೇಳಿದರೆ ಎಲ್ಲರೂ ಸಮಯದ ಮಹತ್ವ ಇದ್ದಂತಹ ಅತಿಥಿಗಳನ್ನೇ ನಾವು ಕರೆದದ್ದು. ಅವರ ಸಮಯದ ಮಹತ್ವವನ್ನು ಅವರು ಹೇಳುವುದು ಕೂಡ ನಮ್ಮಲ್ಲೂ ಕೂಡ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಅವರನ್ನು ಕೂಡ ಈ ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಕರೆ ಮೇಲಿಗೆ ಇಲ್ಲಿಗೆ ಆಗಮಿಸಿದಂತಹ ನಮ್ಮ ಆತ್ಮೀಯರಾದ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಮುನೀರ್ ರವರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಸಂಸ್ಥೆಯ ಎಲ್ಲ ಪಾಲುದಾರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕರೆ ಮೇಲೆಗೆ ಇಲ್ಲಿಗೆ ಆಗಮಿಸಿದ್ದ ನಮ್ಮೆಲ್ಲ ಕುಟುಂಬದ ಹಿರಿಯರು, ಸದಸ್ಯರು, ಆತ್ಮೀಯರು, ಮಿತ್ರರು, ಸಹೋದರ ಸಹೋದರಿಯರು, ತಾಯಂದಿರು, ಸಹೋದರಿಯರೆಂದು ಇವರೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಈ ಪರಿಸರದ ಸರ್ವ ಜನತೆಯನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಉದ್ಘಾಟನೆಗಾಗಿ ಉಸ್ತಾದರವರನ್ನ ಹಾಗೂ ಅತಿಥಿಗಳನ್ನ, ನಮ್ಮ ಹಿರಿಯರನ್ನೆಲ್ಲ ನಾನು ಈ ಕಾರ್ಯಕ್ರಮಕ್ಕೆ ಕರೀತಾ ಇದ್ದೇನೆ. اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. إذا جاء نصر الله والفتح ورأيت الناس يدخلون في دين الله أفواجا فسبح بحمد ربك واستغفره إنه كان توابا. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على رسولك سيدنا محمد وعلى آله وأصحاب سيدنا ومولانا محمد وبارك وسلم عليهم وعلينا وعلى أهل الخير أجمعين. اللهم صل صلاة كاملة وسلم سلاما تاما على سيدنا محمد الذي تنحل به العقد وتنفرج به الكرب وتقضى به الحوائج وتنال
وتنال به الرغائب وحسن الخواتم ويستسقى الغمام بوجهه الكريم وعلى آله وصحبه في كل لمحة ونفس بعدد كل معلوم لك. أوصل اللهم ثواب قراءتنا وبركة دعائنا منا إلى حضرة نبينا المصطفى محمد صلى الله عليه وسلم وإلى حضرات أرواح آبائه وإخوانه من الأنبياء والمرسلين وإلى حضرات أزواجه الطاهرات أمهات المؤمنين وإلى حضرات ساداتنا أصحاب البدريين والأحديين والحنينين والخندقيين والخيبريين والهديبيين والبقية الصحابة والصحابيات رضوان الله تعالى عنهم أجمعين وإلى حضرات أرواح جميع الصحابة والتابعين وإلى حضرة غوث الأعظم سلطان محي الدين عبد القادر الجيلاني قدس الله سره العزيز وإلى حضرة سلطان العارفين السيد أحمد الكبير الرفاعي قدس الله سره العزيز وإلى حضرة أحمد البدوي قدس الله سره العزيز وإلى حضرة إبراهيم الدسوقي قدس الله سره العزيز وإلى حضرة سلطان هند خواجة معين الجستي الأجميري قدس الله سره العزيز وإلى حضرة محمد مولى جلال المستان البخاري قدس الله سره العزيز وإلى حضرات سائر أوليائك الكرام من مشارق الأرض إلى مغاربها وانفعنا بهم وبعلومهم وأسرارهم وأنوارهم وبركاتهم في الدارين وبحقهم وبجاههم وبفضلهم وبكراماتهم. بارك لنا في كل أمورنا خاصة في أمرنا هذا وفي تجارتنا هذا وسائر ما أعطيتنا بركة تامة كما باركت على عبادك الصالحين. اللهم اجعل جمعنا هذا جمعا مرحوما وتفرقنا من بعده تفرقا معصوما ولا تجعل منا ولا فينا ولا معنا سقيا ولا مطرودا ولا محروما. اللهم اغفر للمؤمنين والمؤمنات والمسلمين والمسلمات الأحياء منهم والأموات إنك مجيب الدعوات يا قاضي الحاجات. ربنا تقبل منا إنك أنت السميع العليم وتب علينا إنك أنت التواب الرحيم. آمين 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 برحمتك يا أرحم الراحمين. وصلى الله تعالى وسلم على خير خلقه سيدنا محمد وعلى آله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ببركة بسم الله. الله أكبر الله أكبر الله أكبر لا إله إلا الله والله أكبر الله أكبر ولله الحمد. بفضله صلى الله على محمد صلى الله عليه وسلم صلى الله على محمد صلى الله عليه وسلم. اللهم صل على محمد يا رب صل عليه. BK Alice Bakki, yes, Ilyas Khatij Bowler Jumma Masjidi. ನಮ್ಮ ರೆವರೆಂಡ್ ಫಾದರ್ ಜತನ್ ಅವರೇ ಹಾಗೂ ಹಾಜಿ ಶೇಖ್ ಬಾವನವರೇ, ಇಲ್ಲಿ ನೆರೆದಂಥ ಬಂಧುಗಳೇ, ಈ ದಿವಸ ಗ್ರೀನ್ ಸೂಪರ್ ಮಾರ್ಕೆಟ್ನ ಲೋಕಾರ್ಪಣೆಯಾಗಿದೆ. ಇದೇ ರೀತಿ ಈ ಗ್ರೀನ್ ಸೂಪರ್ ಮಾರ್ಕೆಟ್ ತುಂಬ ಅನುಭವಸ್ಥರಾದ ಶೇಖ್ ಬಾವ ಮತ್ತು ಅವರ ಫ್ಯಾಮಿಲಿಯವರು ಈ ಮೊದಲೇ ಅವರು ಕೆಲವು ಸೂಪರ್ ಮಾರ್ಕೆಟನ್ನು ತೆರೆದು ಜನಪ್ರಿಯರಾಗಿದ್ದಾರೆ. ನಮ್ಮ ಈ ಪರಿಸರದಲ್ಲಿ ಇದು ನಮ್ಮ ಪರಿಸರ ಅಂದರೆ ಮೊದಲು ಇದು ಕೂಲಿ ಕಾರ್ಮಿಕರೊಂದು ಏರಿಯಾ ಇತ್ತು. ಇಲ್ಲಿ ಜಪ್ಪು, ಬೋಳಾರ, ಮುಲಿಯಿತ್ತಲು ಮತ್ತು ಹೊಯ್ಗೆ ಬಜಾರ್. ಆಗ ಈ ನಮ್ಮ ಕ್ಯಾಶು ಹಾಗೂ ಬೀಡಿ ಕಾರ್ಮಿಕರು ತುಂಬ ಇಲ್ಲಿ ನೆಲೆಸಿದ್ದರು. ಈಗ ಅದು ಅಲ್ಲದೆ ಇಲ್ಲಿ ತುಂಬ ಅಪಾರ್ಟ್ಮೆಂಟ್ಗಳಾಗಿ ನಮ್ಮ ಸ್ಮಾರ್ಟ್ ಸಿಟಿಗೆ ಬೇಕಾದ ಹಾಗೆ ಎಲ್ಲ ರೀತಿಯ ಸೌಕರ್ಯವು ಮಂಗಳೂರಿನಲ್ಲಿ ಇದೆ. ಆದುದರಿಂದ ಇಂಥ ಸೂಪರ್ ಮಾರ್ಕೆಟ್ ಇನ್ನೂ ಬೆಳಿಬೇಕು. ಈ ಸೂಪರ್ ಮಾರ್ಕೆಟನ್ನು ನಾವು ಬೆಳೆಸಬೇಕು. ಯಾಕಂದರೆ ನಾವು ಜಾತಿ ಮತ ಇಲ್ಲದೆ ಇವರನ್ನು ಪ್ರೋತ್ಸಾಹಿಸಿ ಈ ಸೂಪರ್ ಮಾರ್ಕೆಟ್ ಇನ್ನೂ ಕೂಡ ಬೆಳಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳಾಗಿ ಗ್ರೀನ್ ಸೂಪರ್ ಮಾರ್ಟ್ ಇಂದು ದೇವರ ಸರ್ವಶಕ್ತ ದೇವರ ಹೆಸರಿನಲ್ಲಿ ಇದು ಉದ್ಘಾಟನೆಗೊಂಡಿದೆ. ಆಮೀನ್ ಹೇಳಿದರು, ನಾವು ಆಮೇನ್ ಹೇಳ್ತೇವೆ. ನಮ್ಮ ಹೆಗ್ಡೆಯವರು ತಥಾಸ್ತು ಅಂತ ಹೇಳ್ತಾರೆ ಅಲ್ವಾ. ಇದರ ಮೇಲೆ ದೇವರ ದಯೆ ಇರಲಿ, ದೇವರ ಆಶೀರ್ವಾದ ಇರಲಿ ಅನ್ನುವಂಥದ್ದು.
ನಾನು ಅವರು ಹೇಳಿದ ಹಾಗೆ ಶೇಖ್ ಬಾಬು ಅವರು ಹೇಳಿದ ಹಾಗೆ ಇವತ್ತು 10 ಗಂಟೆಗೆ ನಾನೇ ಒಂದು ಮೀಟಿಂಗನ್ನು ಇರಿಸಿದ್ದೆ, ನಾನೇ ಮೀಟಿಂಗ್ ಕೊಟ್ಟಿದ್ದೆ. ಆದರೆ ಯಾವಾಗ ಹೆಗ್ಡೆಯವರು ಬರ್ತಾರೆ ಅಥವಾ ಬಾಬನವರು ಬರ್ತಾರೆ ಮತ್ತು ನಿಮ್ಮ ಇಂಥ ಒಂದು ಗ್ರೀನ್ ಸೂಪರ್ ಮಾರ್ಟಿಗೆ ಎಲ್ಲ ಇಡೀ ಜನತೆಯನ್ನು ಕರೆಯುವಾಗ ನಾನು ನೆನೆಸಿದೆ, ಬಹುಶಃ ನಮ್ಮದು ಒಂದು ಕಮ್ಯುನಿಟಿ, ಅದು ಒಂದು ವೇಳೆ ನಾನು ಬರದಿದ್ರೆ ಆ ಕಮ್ಯುನಿಟಿಗೆ ಇದಾಗ್ತದೆ ಅಂತ ಹೇಳಿ ನಾನು ಇಡೀ 12 ಜನರಿಗೆ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸಿದೆ. ಇದರಲ್ಲಿ ಇದು ನಿಜವಾಗಿ ಆಶೀರ್ವಾದ ಹೊಂದಲಿ, ದೇವರ ದಯೆ ಇರಲಿ ಅನ್ನುವಂಥದ್ದು. ಒಂದು ಸೂಪರ್ ಮಾರ್ಟ್ ಅಥವಾ ಗ್ರೀನ್ ಸೂಪರ್ ಮಾರ್ಟ್ ಹೆಸರೇ ಗ್ರೀನ್ ಯಾವಾಗಲೂ ಕೂಡ ಸಮೃದ್ಧಿಗೆ ಸೂಚನೆ. ಬಹುಶಃ ಇದಿನ್ನಷ್ಟು ಸಮೃದ್ಧಿ ಆಗಲಿ ಅನ್ನುವಂಥದ್ದು ನಮ್ಮ ಆಶೆ. ಅವರು ನಿಜವಾಗಿ ತಮ್ಮ ತಂದೆಯನ್ನು ನೆನೆಸ್ಕೊಂಡು ಭಾವುಕರಾದರು. ನಿಜವಾಗಿ ಆ ಸಂಬಂಧಗಳು ಇದೆ. ಆ ತಂದೆಯವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದು ಅವರು ಹಾಕಿಕೊಟ್ಟಂಥ ನಿಷ್ಠೆ ಮತ್ತು ನಂಬಿಗಸ್ತಿಕೆಯಲ್ಲಿ ನೀವು ದುಡಿತೀರಿ ಅನ್ನುವಂತಹ ನಿಮ್ಮ ಇಡೀ ಕುಟುಂಬದವರಿಗೆ ಮತ್ತು ಮೌಲಾನಾ ಅವರಿಗೂ ಕೂಡ ಒಂದು ಭರವಸೆ ಇದೆ ಅನ್ನುವಂಥದ್ದನ್ನು ನಾವು ನೆನೆಸ್ತೇವೆ. ಮತ್ತು ಇದು ಇಡೀ ಜನತೆಗೆ ಲೋಕಾರ್ಪಣೆಗೊಂಡಿದ್ದು. ಅವರು ಹೇಳಿದರೆ ಇದು ಲೋಕಾರ್ಪಣೆಗೊಂಡದ್ದು. ಇವರು ಖಾಲಿ ಒಂದು ಬಿಸ್ನೆಸ್ ಮಾಡುವಂಥದ್ದಲ್ಲ. ಬಹುಶಃ ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ ಕೂಡಲೇ ನಾವು ಚಿಕ್ಕ ಮಕ್ಕಳನ್ನು ಕಳಿಸ್ತೇವೆ ಅಥವಾ ನಾವು ಹೋಗ್ತೇವೆ, ಒಂದು ಬಿಸ್ಕಿಟ್ ಪ್ಯಾಕೋ ಒಂದು ಜ್ಯೂಸು ತರಿಸ್ತೇವೆ. ಅದು ಅಲ್ಲಿ ಅವರ ಜೊತೆಗೆ ಅದು ಸಂಬಂಧಗಳನ್ನು ಬೆಳೆಸ್ತದೆ. ಬಹುಶಃ ಇದು ಒಂದು ಖಾಲಿ ಸೂಪರ್ ಮಾರ್ಕೆಟ್ ಅಥವಾ ಸೂಪರ್ ಮಾರ್ಟ್ ಮಾತ್ರ ಅಲ್ಲ ಗ್ರೀನ್ ಸೂಪರ್ ಮಾರ್ಟ್ ಅನ್ನುವಂಥದ್ದು. ಇನ್ನೊಂದು ಜಾತಿ ಭೇದ ಮತ ಪಂಥಗಳನ್ನು ಹೊರತಾಗಿರುವಂಥ ಒಂದು ಸಂಬಂಧಗಳನ್ನು ಬೆಳೆಸ್ತಿದೆ. ಇವತ್ತು ನಾವು ನಮ್ಮ ಊರುಗಳಲ್ಲಿರುವಾಗ, ನಾನು ನಮ್ಮ ಊರಿನಲ್ಲಿ ಹತ್ತಿರದಲ್ಲಿ ಒಂದು ಭಟ್ರದೊಂದು ಅಂಗಡಿ ಇತ್ತು. ನಾವು ಈಗಲೂ ಫೋನ್ ಮಾಡಿ ಕೇಳ್ತೇವೆ, ಎಂಚೊಲ್ಲೇರು ಭಟ್ರು ಅಂತ ಹೇಳಿಕೊಂಡು. ನೋಡಿ, ಸಂಬಂಧಗಳು ಇದು ಖಾಲಿ ನಮ್ಮನ್ನು ನಮ್ಮ ಜೊತೆಗೆ ಅದು ಬೆಳೆಸ್ತದೆ ಮತ್ತು ಬೆಳೆಯುತ್ತದೆ. ಅದರಿಂದ ದೇವರ ಸರ್ವಶಕ್ತ ದೇವರ ಆಶೀರ್ವಾದ ಈ ಸೂಪರ್ ಮಾರ್ಟ್ನ ಜೊತೆಗಿರಲಿ, ದೇವರ ಆಶೀರ್ವಾದ ಇರಲಿ. ನಾನೊಂದು ಚಿಕ್ಕ ಒಂದು ಕಥೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಂದು ಸೂಪರ್ ಮಾರ್ಟಲ್ಲಿ ತುಂಬ ವಸ್ತುಗಳನ್ನು ಒಂದು ತಾಯಿ ಮತ್ತು ಮಗು ತೆಗೆದುಕೊಂಡು ಬಂದಾಗ ಸೂಪರ್ ಮಾರ್ಟ್ನ ದನಿ ಹೇಳಿದ್ರಂತೆ, ಇದರಲ್ಲಿ ಅಲ್ಲಿ ಅಂಗಡಿಯ ದನಿ ಹೇಳಿದ್ರಂತೆ, ಚಿಕ್ಕ ಮಗು ಇರುವಾಗ ನಾವು ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಚಾಕ್ಲೇಟನ್ನು ಕೊಡೋದಿದೆ, ಅದರಲ್ಲಿ ಹೇಳಿದ್ರಂತೆ ಚಾಕ್ಲೇಟನ್ನು ತೆಗೆದುಕೋ ಅಂತ. ಆ ಮಗು ಚಾಕ್ಲೇಟನ್ನು ತೆಗೆದುಕೊಳ್ಳಿಲ್ಲ ಅಂತ, ಯಾಕೆಂದರೆ ಅವರು ತುಂಬ ವ್ಯವಹಾರವನ್ನು ಮಾಡಿದರು. ತಾಯಿಗೆ ಆಶ್ಚರ್ಯ ಆಯಿತು, ಮಗುವಿಗೆ ಚಾಕ್ಲೇಟ್ ಇಷ್ಟ ಆದರೆ ತೆಕ್ಕೊಳ್ಳಿಲ್ಲ. 2-3 ಸಲ ಆಫರ್ ಮಾಡಿದರು, ತಕ್ಕೊಳ್ಳಿಲ್ಲ. ಮತ್ತೆ ಅದರ ದನಿ ಮಾಲಕರು ಹೋಗಿ ಆ ಚಾಕ್ಲೇಟನ್ನು ತನ್ನ ಕೈಯಾರೆ ಆ ಮಗುವಿಗೆ ಕೊಟ್ಟು ಮಗು ತಕ್ಕೊಂಡಿತ್ತು. ಮುಂದೆ ಹೋಗುವಾಗ ತಾಯಿ ಕೇಳಿದ್ರಂತೆ, ಚಾಕ್ಲೇಟ್ ಇಷ್ಟ ನಿನಗೆ, ನೀನು ತಕ್ಕೊಳ್ಳಿಲ್ಲ ಅಲ್ಲ ಅಂತ. ತಾಯಿ ಹತ್ರ ತನ್ನ ಕೈಗಳನ್ನು ತೋರಿಸಿ ಮಗು ಹೇಳಿತಂತೆ, ಎಷ್ಟು ಚಾಕ್ಲೇಟ್ ಇದೆ? 5-6 ಚಾಕ್ಲೇಟ್ ಇದೆ. ಮತ್ತು ಯಾಕೆ ನೀನು ತಗೊಳ್ಳಿಲ್ಲ? ನನ್ನ ಕೈ ಹಾಕಿ ಚಾಕ್ಲೇಟ್ ಡಬ್ಬದಿಂದ ತಗೊಂಡ್ರೆ 1-2 ತಗೊಳ್ತೇನೆ. ಆ ಮಾಲಕರು ಕೊಟ್ಟಾಗ ಇದರಲ್ಲಿ ತೆಗೆದು ಅವರು 8-10 ಚಾಕ್ಲೇಟನ್ನು ಕೊಟ್ಟರು ಅನ್ನುವಂಥದ್ದು. ದೇವರು ನಮಗೆ ಕೊಡಲಿಕ್ಕೆ ಹೋದರೆ ನಾವು ದೇವರ ಹತ್ರ ನಮ್ಮ ಫಲಗಳನ್ನು, ನಾವು ನಮ್ಮ ಕರ್ತವ್ಯಗಳನ್ನು ಮಾಡು. ಆದರೆ ದೇವರು ಕೊಡಲಿಕ್ಕೆ ಹೋದರೆ ನಾವು ತೆಗೊಳ್ಳುವಾಗ 2-3 ಮಾತ್ರ. ಆದರೆ ಸರ್ವಶಕ್ತ ದೇವರು ಕೊಡುವಾಗ ನಮಗೆ ನಾವು 2-3 ಅಂತ ನೆನೆಸಿದ್ದು 8-10. ಬಹುಶಃ ಇಂಥ ಗ್ರೀನ್ ಸೂಪರ್ ಮಾರ್ಟ್ ಕೂಡ ನೀವು ನೆನೆಸೋದಕ್ಕಿಂತ ಯೋಚಿಸೋದಕ್ಕಿಂತ ಹೆಚ್ಚಿನ ಆಶೀರ್ವಾದ ಮತ್ತು ವ್ಯವಹಾರ ಕೊಡಲಿ ಇನ್ಶಾಲ್ಲ ಅಂತ ಹೇಳ್ತಾರೆ ಅಲ್ಲ ಇದರಲ್ಲಿ. ಅದರಿಂದ ದೇವರ ಆಶೀರ್ವಾದ, ದೇವರ ಕೃಪೆ ಇರಲಿ. ಅದರಿಂದ ದೇವರ ಸಹಾಯ ನಿಮ್ಮ ಮೇಲೆ ಇರಲಿ. ಸರ್ವಶಕ್ತನ ಆಶೀರ್ವಾದ ನಿರಂತರವಾಗಿರಲಿ. ನಾವು ಜೊತೆಯಾಗಿದ್ದೇವೆ, ಬೆಳೆಯುವ ಮತ್ತು ದೇವರ ಆಶೀರ್ವಾದ ನಿರಂತರ ನಿಮ್ಮ ವ್ಯವಹಾರದಲ್ಲಿ ಇರಲಿ ಅಂತ ಶುಭಾಶಯ. ಸೂಪರ್ ಮಾರ್ಟಿನ ಉದ್ಘಾಟನೆಯಾಗಿದ್ದಂತಹ ಜನಾಬ್ ಮೌಲಾನಾ BK ಇಲ್ಯಾಸ್ ಬಾಕವಿ ಅವರಿಗೆ ಧನ್ಯವಾದಗಳು. ಹಾಗೆಯೇ ಮಂಗಳದೇವಿ ಆಡಳಿತ ಮುಖ್ಯಸ್ಥರಾದಂತಹ ಸನ್ಮಾನ್ಯ P. ರಮನಾಥ ಹೆಗಡೆಯವರು ತಮ್ಮ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಅವರಿಗೂ ಕೂಡ ಈ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಇನ್ನೋರ್ವ ಅತಿಥಿ ರೆವರೆಂಡ್ ಫಾದರ್ ಅಬ್ನಜೀರ್ ಜತ್ತನ್ನ ತಮ್ಮ ಅನಿಸಿಕೆ, ತಮ್ಮ ಆಶೀರ್ವಾದ, ಪ್ರಾರ್ಥನೆ ಇದೆಲ್ಲವೂ ನಮಗೆ ಸಿಗಲಿ. ಅವರ ಮಾತೆ ನಮಗೆ ಒಂದು ಪ್ರೋತ್ಸಾಹದಾಯಕವಾಗಿರಲಿ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈ ಕಟ್ಟಡವನ್ನು ನಮಗೆ ನೀಡಿ ಯಾವ ರೀತಿ ಇಲ್ಲಿ ವ್ಯವಹರಿಸಬೇಕಂತ ಹೇಳಿ ನಮಗೆ ಸಲಹೆ ಸೂಚನೆಯನ್ನು ಕೊಟ್ಟು, ಅವರು ಹೇಳಿದ ದಿನಕ್ಕಿಂತ 10 ದಿನ ಮೊದಲು ನಮ್ಮ ಒಪ್ಪಂದದ ಪ್ರಕಾರ ಬರುವ 1ನೇ ತಾರೀಕಿಗೆ ಅವರು ನಮಗೆ ಈ ಕಟ್ಟಡವನ್ನು ಬಿಟ್ಟುಕೊಡಬೇಕಿತ್ತು. ಅದಕ್ಕಿಂತ 10 ದಿನ ಮೊದಲೇ ಇದನ್ನು ಓಪನ್ ಮಾಡುವಂಥ ಒಂದು ಸೌಭಾಗ್ಯವನ್ನು ಅಲ್ಲಾಹನು ಅವರ ಪ್ರೋತ್ಸಾಹದೊಂದಿಗೆ ನಮಗೆ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ಅಲ್ಲಾಹನನ್ನು ಸ್ತುತಿಸ್ತೇನೆ. ಹಾಜಿ ಶೇಖ್ ಬಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ನಮ್ಮೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಂತಹ
ನಮ್ಮ ಆತ್ಮೀಯರಾದ ಮುನೀರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಆತ್ಮೀಯರಿಗೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಆಗಮನಕ್ಕಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಚಿಕ್ಕದಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಖಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ದೇವನ ಶಾಂತಿ. ನೌಕರವರಿಂದ ನಮಗೆ ಸಹಕರಿಸಿದ್ದಾರೆ. ಕಳೆದ ಹಲವಾರು ದಿನಗಳೊಂದಿಗೆ ಅವರು ನಮ್ಮೊಂದಿಗಿದ್ದಾರೆ. ಅವರ ಅನುಭವವನ್ನು ನಮ್ಮೊಂದಿಗೆ ಅವರು ಹಂಚಿಕೊಂಡಿದ್ದಾರೆ. ಇಲ್ಲಿ ರಾತ್ರಿ ಹಗಲನ್ನೆಂದೇ ಇದನ್ನು ಸೆಟ್ ಮಾಡಲು ಅವರು ನಮಗೆ ಸಹಕರಿಸಿದ್ದಾರೆ. ಯಾವುದೇ ಸಂಸ್ಥೆ ಬೆಳೆಯಲು ಧನಿಗಳ ಇನ್ವೆಸ್ಟ್ಮೆಂಟ್ಗಿಂತಲೂ ಕಾರ್ಮಿಕರ ದುಡಿತ ಮುಖ್ಯ. ಆದ್ದರಿಂದ ಎಲ್ಲ ಕಾರ್ಮಿಕರಿಗೂ ನಮ್ಮ ನೌಕರ ವೃಂದಕ್ಕೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಅವರ ಸಪೋರ್ಟನ್ನು ಇನ್ನು ಮುಂದಕ್ಕೆ ಇದಕ್ಕಿಂತಲೂ ಹೆಚ್ಚು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ.